ಎಲ್ಲೂ ಕೂಡ ಯಾರ ಹತ್ರ ಸೌಜನ್ಯ ಮನೆಗೆ ಹೋಗ್ತೇನೆ, ಸೌಜನ್ಯ ಪ್ರಕರಣ ಯಾರನ್ನೂ ಕೇಳಕ್ ಹೋಗ್ಬೇಡಿ, ನಿಮ್ಮನ್ನ ಸ್ಪೈ ಮಾಡ್ತಾರೆ, ನಿಮ್ಮನ್ನ ಫಾಲೋ ಮಾಡ್ತಾರೆ, ಗಾಡಿ ಎತ್ತಿ ಸಾಯಿಸ್ತಾರೆ, ಏನೇನೋ ಜನ ಕಾಶನ್ ಕೊಡ್ತಾ ಇದ್ರು. ನಾಗರಾಜ್ ಕಲ್ಕುಟ್ಕರ್ ಅಂತ ಹೇಳಿ MSc MTech ಮಾಡ್ಕೊಂಡು ಪ್ರೊಫೆಷನಲಿ ಜಿಯೋಸ್ಪೇಷಿಯಲ್ ಇಂಜಿನಿಯರ್ ಮತ್ತೆ ಸಾಮಾಜಿಕ ಕಾರ್ಯಕರ್ತ. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಸೌಜನ್ಯ ಅವ್ರ ಮನೆಗೆ ಭೇಟಿ ಆಗ್ಬೇಕು. ನನಗೂ ಕೂಡ ಮನ್ಸುತ್ತೆ, ಯಾಕಂದ್ರೆ ಪತ್ರಿಕೆಯಲ್ಲಿ ಓದಿದ್ದೆ, ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದ್ದೆ, ಯಾಕೆ ಸೌಜನ್ಯ ಕೇಸಲ್ಲಿ ಈ ತರ ಮಾಡಲಿಲ್ಲ, ಅವ್ರಿಗೂ ನೀವು ಗುಂಡಾಕ್ಬೇಕಾಗಿತ್ತು ಅನ್ನೋ ಒಂದು ಧ್ವನಿ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೌಜನ್ಯ ಪರವಾಗಿ ಕೇಳಿ ಬಂದಿದೆ. ಹಣ ಹಂಚಿಲ್ಲ, ಎಂಡ ಹಂಚಿಲ್ಲ, ಜಾತಿ ಧರ್ಮದಲ್ಲೂ ಹೆಸರಲ್ಲಿ ಓಟ್ ಕೇಳಿಲ್ಲ, ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ತೋರಿಸಿದೆ. ಗೆದ್ದಿರ್ಲಿಕ್ಕಿಲ್ಲ, ಆದ್ರೆ ತೋರಿಸ್ಕೊಟ್ಟಿದ್ದೀನಿ. ಕ್ರಿಮಿನಲ್ಗಳು ಏನಿದ್ದಾರೆ ಇವರು ಸೌಜನ್ಯ ಅಂತ ಪ್ರಕರಣದಲ್ಲಿ ನ್ಯಾಯ ಕೊಡಿಸುತ್ತಲ್ಲ. ಯಾಕೆ ನಮ್ಮ ಗೃಹ ಮಂತ್ರಿಗಳು ತೊಳಿ ಮುಗಿದು ಅಂತ ಹೇಳ್ತಾ ಇದ್ದಾರೆ, ಯಾಕೆ ಓಪನ್ ಮಾಡಕ್ ಆಗಲ್ಲ ಅಂತ ನಮ್ಮ ಪ್ರಶ್ನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿ ಮಾಡದಂತ ಒಬ್ಬ ಕಾಮುಕ ಶಾಸಕರನ್ನ ರಕ್ಷಣೆಗೆ ನಿಂತಾಗ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತಾರ? ಯಡಿಯೂರಪ್ಪ ಅವರ ಸ್ವತಃ ಹೆಂಡತಿಯ ಕೇಸೇ ನಿಗೂಢವಾಗಿದೆ, ಸಾವಿನ ಕೇಸ್. ಅಂತವರಿಂದ ಸೌಜನ್ಯ ಅಂತವಳಿಗೆ ನ್ಯಾಯ ಕೊಡ್ಸಕ್ ಸಾಧ್ಯವೇ? ಪ್ರಕರಣ ನಡೆದಾಗ ಜಗದೀಶ್ ಶೆಟ್ಟರು ಸೇಮ್ ಆಗಿದ್ರು, ಅವರು ಮಾಡ್ಲಿಲ್ಲ. ತದನಂತರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅವರು ಮಾಡ್ಲಿಲ್ಲ. ಅದಾದ್ಮೇಲೆ ಇವರು ಯಡಿಯೂರಪ್ಪರ ಅಕ್ರಮ ಸರ್ಕಾರ ಬಂತು, ಅವರು ಮಾಡ್ಲಿಲ್ಲ. ಈಗ ಮತ್ತೆ ಕಾಂಗ್ರೆಸ್ 12 ವರ್ಷ ಆಯ್ತು. ಮಧ್ಯದಲ್ಲಿ ಜಂಟಿ ಸರ್ಕಾರ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ, ಅವರು ಮಾಡ್ಲಿಲ್ಲ. ಅವ್ರ ಮನೆ ಹಗರಣ ನೋಡ್ತೇವೆ, ಅವ್ರ ಅಣ್ಣನ ಮಗ ಮಾಡಿ ಇದಕ್ಕಿಂತ ದೊಡ್ಡ ಹಗರಣ, ವಿದೇಶಕ್ಕೆ ಓಡಿ ಹೋಗ್ತಾನೆ. ಇಂಥವರಿಂದ ನ್ಯಾಯ ಕೊಡ್ಸಕ್ತಾ ಇದ್ದೇವೆ. ವಿಧಾನಸಭೆಯನ್ನ ಸ್ವಚ್ಛಗೊಳಿಸಬೇಕಾಗಿದೆ. ಸೌಜನ್ಯ ಅಂತ ಒಂದಂತಲ್ಲ, ಅದೆಷ್ಟೋ ಪ್ರಕರಣಗಳು ಅದಾದ ನಂತರ ಆಗಿದ್ದಾವೆ. ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು. ನಾವು ಸೌಜನ್ಯ ಮನೆಗೆ ಹೋಗಿದ್ದೆ, ಅವ್ರ ತಾಯಿಯವ್ರನ್ನು ಮಾತಾಡಿಸ್ದೆ. ಪಾಪ ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ನನಗೂ ಕೂಡ ಮಾತಾಡಕ್ ಆಗ್ತಾ ಇರಲಿಲ್ಲ. ಆ ಧರ್ಮಸ್ಥಳದಿಂದ ಬಂದು ಆ ಗಾಂಧಿ ಸರ್ಕಲ್ ಇಂದ ಒಳಗಡೆ ಹೋಗ್ಬೇಕಾದ್ರೆ ನನ್ನ ಕಾಲ್ಗಳು ಕೂಡ ನಡಕ್ತಾ ಇತ್ತು. ರಾತ್ರಿ ಅಲ್ಲೇ ವಸ್ತಿ ಇದೆ, ಈ ತರ ಬೋರ್ಡ್ ಹಾಕೊಂಡು ಯಾಕೆ ಒಳಗ್ ಬಂದ್ರಿ, ಇಲ್ಲಿ ನಿಮ್ಮನ್ನ ಬಿಟ್ಟಿದ್ಯಾರು, ನಿಮ್ಮ ID ಕಾರ್ಡ್ ಎಲ್ಲಿದೆ, ನಿಮ್ ಪರ್ಮಿಷನ್ ಕೊಟ್ಟಿದ್ಯಾರು? ಜನಸಾಮಾನ್ಯರು ಯಾರು ಮಾಡಿದ್ರೆ ಇಷ್ಟೊತ್ತಿಗೆ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಾಗ್ತಾ ಇದ್ರು. ಬಹುಶಃ ಈ ಪ್ರಕರಣದಿಂದ ಯಾರಾದ್ರೂ ದೊಡ್ಡವರು ಇರ್ಬೋದೇನೋ. ಸರ್ಕಾರಗಳು ಬಂದು ಹೋದ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಚ್ಚ ಆಗ್ತಾ ಇದಾರೆ ಏನೋ ಗೊತ್ತಿಲ್ಲ. ಒಂದು ಸಂದೇಶ ನಾನು ಇಡೀ ರಾಜ್ಯದ ಜನತೆಗೆ ಕೊಡಕ್ಕೆ ಇಷ್ಟಪಡ್ತೀನಿ. ರಕ್ಷಣೆಗೆ ನಿಂತವ್ರು ಇದ್ದಾರಲ್ಲ, ಅವ್ರ ಕೆಟಗರಿಗೆ ಸೇರ್ತಾರೆ. ಇಂಥವ್ರನ್ನ ಅಧಿಕಾರದಿಂದ ದೂರ ಇಡ್ತಕ್ಕಂಥ ಕೆಲಸವನ್ನ ರಾಜ್ಯ ಜನ ಮಾಡಬೇಕು. ಸೌಜನ್ಯಗಳನ್ನ ನೆನೆಸ್ಕೊಂಡು ಓಟ್ ಹಾಕ್ಬೇಕು.